ಈ ಕಾರ್ಯಕ್ರಮದ ಪ್ರಾಯೋಜಕರು When I turn my gold into money, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ಸಹ ಪ್ರಾಯೋಜಕರು ಕಲ್ಬಾವಿ ಕನ್ಸ್ಯೂಮರ್ ಫುಡ್ಸ್. The beginning of everything. Abaran. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. Nippon Paint. McCoy, promise of happiness from the house of VK Group. ಕಡಲದ ಕರೆ ಬರಿ ಉಚ್ಚಿಲ ದೂರುಡು ನಿಲೆಯಾಯಿನ ಲಕ್ಷ್ಮಿ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ ಕಡಲದ ಕರೆ ಬರಿ ಉಚ್ಚಿಲ ದೂರುಡು ನಿಲೆಯಾಯಿನ ಲಕ್ಷ್ಮಿ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ ಪಟ್ಟೈ ಗಂಗೆಡು ಬೆಂಪಿನ ಜೋಕ್ಲೆಗ್ ಅಪ್ಪೆನ ನೇಸುಗಿಪೂ ಪಟ್ಟೈ ಗಂಗೆಡು ಬೆಂಪಿನ ಜೋಕ್ಲೆಗ್ ಅಪ್ಪೆನ ನೇಸುಗಿಪೂ ಕಡಲದ ಕರೆ ಬರಿ ಉಚ್ಚಿಲ ದೂರುಡು ನಿಲೆಯಾಯಿನ ಲಕ್ಷ್ಮಿ ನಂಬಿನ ಭಕ್ತೆರೆ ಅಭಯನು ಕೊರ್ದು ಕಾಪುನ ಮಹಾಲಕ್ಷ್ಮಿ. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಕಂಡುಬರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಭಕ್ತರನ್ನು ಕೈಬೀಸಿ ಕರೆಯುತ್ತಿದೆ. ಈ ನವಮಿ ಸಂಭ್ರಮದ ಪರ್ವಕಾಲದಲ್ಲಿ ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರ ಶನಿವಾರದವರೆಗೆ ನಡೆಯಲಿರುವ ನವರಾತ್ರಿ ಸಂಭ್ರಮದಲ್ಲಿ ಊರ ಪರವೂರ ಮಹಾಲಕ್ಷ್ಮೀ ದೇವಿಯ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಗೆ ವಿವಿಧ ಪೂಜಾಧಿ ಸೇವೆಗಳನ್ನು ಸಲ್ಲಿಸಿ ಪುನೀತರಾಗುತ್ತಿದ್ದಾರೆ. ಐಸಿರೆ ಜಿಂಜಿ ಮಲ್ಲಿಗೆ ಸಿಂಗರಡು ಮಹಾಲಕ್ಷ್ಮಿ ಕುಲ್ದಿ ಪೊರ್ಲು ತೂಗುಡು ಮಹಾದೇವಿ ಮಹಾಲಕ್ಷ್ಮಿ ಮಹಾದೇವಿ ಮಹಾಲಕ್ಷ್ಮಿ ಶಕ್ತಿ ರೂಪಿಣಿ ಮುಕ್ತಿದಾಯಿನಿ ಐಸಿರೆ ಜಿಂಜಿ ಮಲ್ಲಿಗೆ ಸಿಂಗರಡು. ಕಳೆದ 3 ವರ್ಷಗಳಿಂದ ಉಚ್ಚಿಲ ದಸರಾ ಎಂದೇ ಹೆಸರು ಗಳಿಸಿದ ಈ ದೇವಸ್ಥಾನದಲ್ಲಿ ನವದುರ್ಗೆಯರನ್ನ ಕುಳ್ಳಿರಿಸಿ ಪೂಜೆ ಸಲ್ಲಿಸುತ್ತಿರೋದನ್ನ ಕಾಣಬಹುದು. ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಪಚ್ಚೆ ಪರಡಿ ಪೊರ್ಲುವೂರು ಉಚ್ಚಿಲ ಪಚ್ಚೆ ಪರಡಿ ಪೊರ್ಲುವೂರು ಉಚ್ಚಿಲ ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ ಮಹಾಲಕ್ಷ್ಮಿ ಉಂಟು ದಿನ ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ. ಸ್ವಚ್ಛ ನೀರು ಕೆರೆಟ ಕಾರು ದಿಕ್ಕುಗ ಬೆಚ್ಚ ಬೆಗರಿ ತರಕೆ ನೀರು ತಲಿಪುಗ ಸ್ವಚ್ಛ ನೀರ ಕೆರೆಟ ಕಾರು ದಿಕ್ಕುಗ ಬೆಚ್ಚ ಬೆಗರಿ ತರಕೆ ನೀರು ತಲಿಪುಗ ಆದಿಶಕ್ತಿ ಮಹಾಲಕ್ಷ್ಮಿನ ನೆನೆಪುಗ ಶಕ್ತಿ ಮಹಾಲಕ್ಷ್ಮಿನ ನೆನೆಪುಗ ಹರಿವಾಣೊಡು ಹಣ್ಣು ಕಾಯಿ ಒಪ್ಯಗ ಹರಿವಾಣೊಡು ಹಣ್ಣು ಕಾಯಿ ಒಪ್ಯಗ ಉಚ್ಚಿಲ ಒಂದು ಉಚ್ಚಿಲ ಉಚ್ಚಿಲ ಒಂದು ಉಚ್ಚಿಲ. ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣದಲ್ಲಿ ಮೊದಲು ಅಯೋಧ್ಯೆ ಶ್ರೀರಾಮನ ಮೂರ್ತಿಯನ್ನ ಕಾಣಬಹುದು. ಆದ ನಂತರ ನವದುರ್ಗೆಯರು ಮೊದಲಿಗೆ ಶೈಲಪುತ್ರಿ, ಶ್ರೀ ಬ್ರಹ್ಮಚಾರಿಣಿ, ಶ್ರೀ ಚಂದ್ರಘಂಟಾದೇವಿ, ಶ್ರೀ ಕೂಷ್ಮಾಂಡಿನಿ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸ್ಕಂದಮಾತಾ, ಶ್ರೀ ಕಾತ್ಯಾಯಿನಿ ದೇವಿ, ಶ್ರೀ ಕಾಳರಾತ್ರಿ ದೇವಿ, ಶ್ರೀ ಮಹಾಗೌರಿ ದೇವಿ,
ಶ್ರೀ ಸಿದ್ಧಿದಾತ್ರಿ ದೇವಿ ಅಲ್ಲದೆ ಕ್ಷೇತ್ರದಲ್ಲಿ ಪೂಜೆಗೊಳ್ಳುತ್ತಿರುವ ಮಹಾಲಕ್ಷ್ಮೀ ದೇವಿಯನ್ನ ನೋಡಬಹುದು. ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ನಮ್ಮ ಮನೆಗೆ ಬಾರಮ್ಮ, ನಮ್ಮ ಮನೆಗೆ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ, ಉಚ್ಚಿಲದ ಮಹಾಲಕ್ಷ್ಮೀ ಬಾರಮ್ಮ. ಮಲ್ಲಿಗೆ ಹೂವಿನ ಮಾಲೆಯ ಧರಿಸುತ್ತ ಮೆಲ್ಲನೆ ಮೋಗದಲ್ಲಿ ನಗೆಯನ್ನು ಸೂಸುತ್ತ, ಮಲ್ಲಿಗೆ ಹೂವಿನ ಮಾಲೆಯ ಧರಿಸುತ್ತ ಮೆಲ್ಲನೆ ಮೋಗದಲ್ಲಿ ನಗೆಯನ್ನು ಸೂಸುತ್ತ, ಉಜ್ವಲ ಬೆಳಕಿನ ತರಂಗದಿಂದ, ಉಜ್ವಲ ಬೆಳಕಿನ ತರಂಗದಿಂದ ಉದಯ ಸೂರ್ಯನು ಮೂಡುವ ಹಾಗೆ ದೇವಸ್ಥಾನದ ಎದುರಿನಲ್ಲಿ ಚಂಡಿಕಾಯಾಗ ಆಗುತ್ತಿರುವುದನ್ನು ಕಾಣಬಹುದು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದ ಜಯ ಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ನವರಾತ್ರಿ ಕುರಿತು ಈ ರೀತಿ ಹೇಳ್ತಾರೆ. ಉಡುಪಿ ಉಚ್ಚಿಲ ದಸರಾ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೊಳಪಟ್ಟಂಥ ಈ ಒಂದು ದೇವಸ್ಥಾನ ಬ್ರಹ್ಮಕಲಶ ಆಗಿ ಜೀರ್ಣೋದ್ಧಾರಗೊಂಡು ಸತತವಾಗಿ 2022, 23 ಈಗ 24ನೇ ವರ್ಷದ 3ನೆಯ ದಸರಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೊನ್ನೆ ಅಕ್ಟೋಬರ್ 3ರಂದು ನಮ್ಮ ಮಾನ್ಯ DC ಅವರು ಈ ಒಂದು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ ನಂತರ ಹಲವಾರು ಕಾರ್ಯಕ್ರಮಗಳು ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾದ ಭಜನಾ ಕಾರ್ಯಕ್ರಮ ಇರ್ಬೋದು, ಚಂಡಿಕಾಯಾಗ ಇರ್ಬೋದು, ಹಾಗೂ ಮಧ್ಯಾಹ್ನ ನಡೆಯುವಂಥ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರ್ಬೋದು, ಸಾಯಂಕಾಲ ನಡೆಯುವಂಥ ಏನು 1000 ಸುಮಂಗಲೆಯರಿಂದ ಕುಂಕುಮಾರ್ಚನೆ ಇರ್ಬೋದು, ಮೊನ್ನೆಯಿಂದ ಇವತ್ತಿನವರೆಗೂ ನಡೆದಂಥ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜನರ ಸ್ಪಂದನೆ ಖಂಡಿತ ಅಭೂತಪೂರ್ವವಾದದ್ದು. ದಿನನಿತ್ಯ 1000, 10,000, 15,000ಕ್ಕಿಂತ ಜಾಸ್ತಿ ಜನರು ಇಲ್ಲಿ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಪ್ರತಿ ದಿವಸ ಇಲ್ಲಿ ನಮಗೆ ಖಂಡಿತವಾಗಿಯೂ ಆ ದೇವರು ಪ್ರತಿಯೊಂದು ಭಕ್ತಾದಿಗಳನ್ನು ತನ್ನಲ್ಲಿಗೆ ಸೆಳೆಯುವಲ್ಲಿ ಮಗ್ನರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿ 2-3 ಗಂಟೆವರೆಗೆ ಜನರ ದಟ್ಟಣೆಯಿಂದ ಈ ಉಚ್ಚಿಲ ಕ್ಷೇತ್ರ ಪಾವನವಾಗಿದೆ ಅಂತೇಳಿ ಹೇಳಬಯಸ್ತೇವೆ. ಹಾಗೂ ನಾಳೆ ನಡೆಯುವಂಥ ದೇಹದಾಡೆ ಇರ್ಬೋದು. ಈ ವರ್ಷ ನಾವು ದಸರಾ ಮೈಸೂರು ದಸರಾದಲ್ಲಿ ಏನು ರಾಜ್ಯ ಮನೆತನದವರು ದೇಹದಾಡೆ ಇರ್ಬೋದು ಅಥವಾ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಖಂಡಿತ ಈ ವರ್ಷ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರು ಈ ಒಂದು ಎಲ್ಲ ಕಾರ್ಯಕ್ರಮದ ರೂವಾರಿಗಳಾದ ನಾಡೋಜ ಜಿ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಈ ವರ್ಷ ಕುಸ್ತಿ ಪಂದ್ಯಾಟವನ್ನು ಖಂಡಿತ ಅಪೂರ್ವವಾಗಿ ಸಾಧಿಸಿದ್ದೇವೆ. ಯಾಕಂದರೆ 260ಕ್ಕಿಂತ ಜಾಸ್ತಿ ಕುಸ್ತಿಪಟುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಖಂಡಿತ ಇದು ಒಂದು ಒಳ್ಳೆಯ ಒಂದು ಸೂಚನೆ ಅಂತೇಳಿ ಹೇಳ್ಬೋದು. ನಾಳೆ ನಡೆಯುವಂಥ ದೇಹದಾಡಿಯ ಕಾರ್ಯಕ್ರಮ ಇರ್ಬೋದು, ಮೊನ್ನೆಯಿಂದ ನಡೆದಂಥ ಎಲ್ಲ ಕಾರ್ಯಕ್ರಮಗಳು, ಅದರಲ್ಲಿ ಪ್ರತಿಷ್ಠೆಯಾದ ವಸ್ತು ಪ್ರದರ್ಶನ, ಖಂಡಿತ ವಸ್ತು ಪ್ರದರ್ಶನದಲ್ಲಿ ಜನರ ಜಂಗುಲಿಯಲ್ಲಿ ನುಗ್ಗಿರ್ಬೋದು. ಹೆಚ್ಚಿನ ಜನರು ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಖಂಡಿತ ಈ ಒಂದು ವಸ್ತು ಪ್ರದರ್ಶನ ಮೈಸೂರಿಗಿಂತ ಅಧಿಕ ರೀತಿಯಲ್ಲಿ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೂ ತಾರೀಕು 12ರಂದು ನಡೆಯುವಂಥ ಶೋಭಾಯಾತ್ರೆ ಖಂಡಿತ 2 ದಸರಾದಲ್ಲಿ ಅಭೂತಪೂರ್ವ ಯಶಸ್ವಿಯನ್ನು ಕಂಡಂಥ ನಾವು ಈ ವರ್ಷ ವಿಶೇಷ ರೀತಿಯಲ್ಲಿ ಸಾಧಾರಣ 60ಕ್ಕಿಂತ ಜಾಸ್ತಿ ಟ್ಯಾಬ್ಲೋಗರು ಇರ್ಬೋದು, ಭಜನಾ ತಂಡಗಳಿರ್ಬೋದು, ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು 12ರಂದು ರಾತ್ರಿ
ಶಾರದೆ ಮಾತೆ ಇರ್ಬೋದು, ಉಳಿದ 9 ವಿಗ್ರಹಗಳ ಜಲಸ್ತಂಭನ ಕಾರ್ಯಕ್ರಮಗಳು ನಡೆಯಲಿದೆ. ಖಂಡಿತ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಶಾರದೆಯ ಸಹಕಾರ ನೀಡಬೇಕು, ಆ ಮಹಾಲಕ್ಷ್ಮಿ ತಾಯಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತೇಳಿ ಹೇಳ ಬಯಸ್ತೇನೆ. ಮೊಗವೀರರ ಆರಾಧ್ಯ ತಾಯಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 3ನೇ ವರ್ಷದ ಉಚ್ಚಿಲ ದಸರಾಕ್ಕೆ ಉಡುಪಿ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಧಿಕ ಮಹಾಲಕ್ಷ್ಮಿ ದೇವಿಯ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಬೇಡುವೆನು ಶಿರಬಾಗುವೆನು, ಬೇಡುವೆನು ಶಿರಬಾಗುವೆನು, ಕರವ ಜೋಡಿಸುತ್ತ ಆರಾಧಿಪೆನು, ಕರವ ಜೋಡಿಸುತ್ತ ಆರಾಧಿಪೆನು. ಆದಿಶಕ್ತಿಯೇ ನಮಃ, ಐಶ್ವರ್ಯ ದೇವಿಯೇ ನಮಃ, ಮಹಾಲಕ್ಷ್ಮಿಯೇ ನಮಃ, ಉಚ್ಚಿಲ ಮಾತೆ ನಮಃ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ. ಅಗರಬತ್ತಿ ಎಂದರೆ ಸೈಕಲ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ವಿ ಸ್ಟಾರ್ ಬೂಮ್ ಕಾಪ್, ನಡುವಯಸ್ಸಿನವರಿಗೆ ಸಂಜೀವಿನಿ. ದಿನವಿಡೀ ಪರಿಪೂರ್ಣ ಉಲ್ಲಾಸಕ್ಕೆ ನಿಮ್ಮ ಸಂಗಾತಿ ವಿದ್ಯಾ ಕಾಫಿ. ಸೈಟ್ ವಿಸಿಟ್ ಬುಕ್ ಮಾಡಲು ಇಂದೇ www.v2realty.comಗೆ ಭೇಟಿ ನೀಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ. ಅಗರಬತ್ತಿ ಎಂದರೆ ಸೈಕಲ್. ಸಹ ಪ್ರಾಯೋಜಕರು ಕಲ್ಬಾವಿ ಕನ್ಸ್ಯೂಮರ್ ಫುಡ್ಸ್. The beginning of everything. Abaran. ನೋವು ರಹಿತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋ ಪ್ಲಸ್. ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. Nippon Paint. McCoy, promise of happiness. From the house of VK Group. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಕಡಲಪ್ಪೆ ಜೋಕುಲೆನ ವರದಾತೆಯೇ, ಉಚ್ಚಿಲಾದ ಕ್ಷೇತ್ರುಡು ನೆಲೆಯಾಯರೇ, ಇರೆ ಪಾದುಗು ಶರಣು ಉಡಲು ದಿಂಜಿ ಶರಣು, ಇರೆ ಪಾದುಗು ಶರಣು ಉಡಲು ದಿಂಜಿ ಶರಣು, ಕಾರ್ಮಿಕ ದಿಂಜಿನ ಅಪ್ಪೆ ಜಗನ್ಮಾತೆಯೇ. ಈ ದಸರಾ ಸಂಭ್ರಮ ಉಚ್ಚಿಲದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅನ್ನಬಹುದು. ಉಚ್ಚಿಲ ದಸರಾದಲ್ಲಿ ವಸ್ತು ಪ್ರದರ್ಶನ ಒಳಗೊಂಡು ಅನೇಕ ಪ್ರಾಚೀನ ಕಾಲದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟವೂ ನಡೆಯುತ್ತಿದೆ. ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ ನವರಾತ್ರಿ ಪೂಜಾ ವಿಧಿವಿಧಾನದ ಕುರಿತು ಈ ರೀತಿ ವಿವರಿಸುತ್ತಾರೆ. ವ್ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟಿ ಪದ್ಮರುದ್ರಾಕ್ಷಿ ಗಂಭೀರ ವರ್ತನಾಭಿಸ್ತನಭರನಮಿತ ಶುಭ್ರವತ್ತರೋತ್ತರೀಯ ಲಕ್ಷ್ಮೀ ದಿವ್ಯ ಗಜೇಂದ್ರೇರ್ ಮಣಿಗಣಗಜಿತೆ ಸ್ಥಾಪಿತ ಹೇಮಗುಂಬೇರ್ ನಿತ್ಯಂ ಸಾ ಪದ್ಮಹಸ್ತ ಮಮ ವಸುಧುರೇ ಸರ್ವಮಾಂಗಲ್ಯಯುಕ್ತ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಂಚ ಪ್ರಸನ್ನ ಮಮ ಸರ್ವದಾ. ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ ಮಹಾಲಕ್ಷ್ಮಿ ಕ್ಷೇತ್ರ ಉಚ್ಚಿಲ. ಇಲ್ಲಿ ವಿಶೇಷವಾಗಿ ಅನಾದಿ ಕಾಲದಿಂದ ಇಲ್ಲಿಯ ತನಕ ನವರಾತ್ರಿ ಉತ್ಸವ, ಬೇರೆ ಬೇರೆ ಉತ್ಸವಗಳು ನಡೀತಾರೆ. ಅದರಲ್ಲಿ ಕೂಡ ಶರದೃತಿನಲ್ಲಿ ಶರವನ್ನವರಾತ್ರಿ ಕಾಲ ಅಂದರೆ ಮಹಾಲಕ್ಷ್ಮಿಗೆ ಆ ಎಲ್ಲ ದೇವಿಯವರಿಗೆ ಬಹಳ ಅತ್ಯಂತ ಪ್ರೀತಿ, ಅತ್ಯಂತ ವಿಶೇಷವಾದಂತಹ ಉತ್ಸವ. ಆದ್ದರಿಂದ ಅಂಥ ಉತ್ಸವವನ್ನು ನಾವು ಪ್ರತಿ ವರ್ಷವೂ ನವರಾತ್ರಿ ಉತ್ಸವವನ್ನು ಆಚರಣೆ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮ ಜಿ ಶಂಕರ್ರವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನೂ ಸೇರಿಸಿಕೊಂಡು ಈ ಒಂದು ದಸರಾ ಉತ್ಸವವನ್ನು ಅದರ ಒಟ್ಟಿಗೆ ಸೇರಿಸಿ 3 ವರ್ಷಗಳಿಂದ ಆ ಬ್ರಹ್ಮಕಲಶ ಜೀರ್ಣೋದ್ಧಾರದ ನಂತರ ಅದನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ.
ಹಾಗೆ ನವರಾತ್ರಿಯಲ್ಲಿ 9 ದಿವಸವೂ 9 ದೇವಿಯ ಅಲಂಕಾರಗಳು ಇನ್ನು ನಡೀತದೆ. ಬೆಳಿಗ್ಗೆ ವಿಶೇಷವಾಗಿ ಆ ನಿರ್ಮಾಲ್ಯ ವಿಸರ್ಜನೆ ಆದ ನಂತರ ಉಷಕಾಲ ಪೂಜೆ, ಪಂಚಗವ್ಯ, ಪಂಚಾಮೃತ ಅಭಿಷೇಕ, ಹಾಗೆ ಕಲಶಾಭಿಷೇಕಗಳನ್ನು ಮಾಡಿಕೊಂಡು ತದನಂತರ ದೇವರಿಗೆ ವಿಶೇಷವಾದಂತಹ ಶ್ರೀಗಂಧಾಲಂಕಾರ. ಇಲ್ಲಿ ಗಂಧ ಅಂದರೆ ಬಹಳ ಪ್ರೀತಿ. ಅದಕ್ಕೆ ಪಂಚಕರ್ಪೂರ, ಕೇಸರಿ, ಪುಣುಗು, ಕಸ್ತೂರಿ, ಗೋರೋಚನಾದಿಗಳನ್ನು ಮಿಶ್ರಣ ಮಾಡಿ ಆ ದೇವರಿಗೆ ಗಂಧಲೇಪನ ಮಾಡಿ, ಹಾಗೆ ಭಕ್ತಾದಿಗಳು ಕೊಟ್ಟಂತಹ ವಿಶೇಷ ರೀತಿಯ ಆಭರಣಗಳು, ಬೇರೆ ಬೇರೆ ರೀತಿಯ ಮತ್ಸ್ಯಹಾರಗಳು, ಅದನ್ನೆಲ್ಲ ಆ ದೇವರಿಗೆ ಆಭರಣವನ್ನು ತೊಡಿಸಿ ದೇವರಿಗೆ ಆ ಪಟ್ಟೆ ಪೀತಾಂಬರಗಳಿಂದ ಅಲಂಕೃತರಾಗಿ ಆ ದೇವರಿಗೆ ಆ ಅಲಂಕಾರ ಪೂಜೆ ಆಗುವಂಥ ಒಂದು ಇಲ್ಲಿಯ ವಿಶೇಷ. ಹಾಗೆ ಅದರ ಒಟ್ಟಿಗೆ ಮಧ್ಯಾಹ್ನ ಕಾಲದ ಆ ಸಹಸ್ರನಾಮಾರ್ಚನೆ ಹಾಗೆ ಮಹಾಪೂಜೆ ಆಗಿ ಆ ನಿತ್ಯವೂ ಕೂಡ ಚಂಡಿಕಾಯಾಗ ನಡೀತಾರೆ. ಅಲ್ಲಿ ಒಳಗೆ ಬಿಂಬೋಪಾದಿಯಲ್ಲಿ ದೇವರಿಗೆ ಯಾವ ರೀತಿಯಲ್ಲಿ ಪೂಜೆ ಆಗ್ತಾರೋ ಅದೇ ರೀತಿಯಲ್ಲಿ ಯಜ್ಞ ಮುಖಾಂತರದಲ್ಲಿ ಕೂಡ ದೇವರನ್ನು ನೋಡ್ಬೋದು. ಅದಕ್ಕೋಸ್ಕರ 2 ಕಡೆಯಿಂದ ಚಂಡಿಕಾಯಾಗವನ್ನು ಮಾಡುವಂಥ ಸಂಕಲ್ಪ ಭಕ್ತರ ಸಹಕಾರದಿಂದ ಅಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಯಾದಂತಹ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಯಜ್ಞದಲ್ಲಿ ಆ ಪರಮಾನ್ನ ಆಹುತಿಯಿಂದ ಅವಳನ್ನು ಸಂತೋಷಪಡಿಸುವಂತಹ ಒಂದು ವಿಶೇಷ ರೀತಿಯ ಯಾಗ. ಅದರಿಂದ ಎಲ್ಲ ಆ ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಚವಾರ್ಷಿಕಿ. ಶರನ್ನರಾತ್ರಿಯಲ್ಲಿ ಯಾರು ದೇವಿಯ ಸ್ತೋತ್ರ ಮಾಡ್ತಾರೋ, ಯಾರು ದೇವಿ ಮಾತ್ಮೆ ಪಾರಾಯಣ ಮಾಡ್ತಾರೋ, ಯಾರು ದೇವಿಯ ಬಗ್ಗೆ ಚಂಡಿಕಾ ಯಾಗವನ್ನು ಮಾಡ್ತಾರೋ, ಬ್ರಾಹ್ಮಣ ಸುವಾಸನೆ ಆರಾಧನೆ ಮಾಡ್ತಾರೋ, ಕರ್ಣಿಕಾ ಪೂಜೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ನಾನು ಇಡೀ ವರ್ಷದಲ್ಲಿ ಬರತಕ್ಕಂತಹ ಕಷ್ಟ ಅದನ್ನೆಲ್ಲ ದೂರೀಕರಿಸಿ ಒಳ್ಳೆಯ ಪುರಾಣದಲ್ಲಿ ಹೇಳಿದಂಥ ವಾಕ್ಯ ಅಂತಹ ಒಂದು ವಿಶಿಷ್ಟವಾದಂಥ ಚಂಡಿಕಾಯಾಗ. ಇವತ್ತಿನ ಅಲಂಕಾರ ಚಂಡಿಕಾ ಅವತಾರ. ವಿಶೇಷವಾಗಿ ನಿನ್ನೆ ದಿವಸ ಆ ಮಹಿಷಾಸುರನ್ನು ವಧೆ ಮಾಡಿ ಇವತ್ತು ಆ ವಿಶೇಷ ರೀತಿಯ ಆ ಚಂಡಮುಂಡರನ್ನು ವಧೆ ಮಾಡಿದಂಥ ದಿವಸ. ಆ ರೀತಿಯಲ್ಲಿ ಆ ಚಂಡಮುಂಡರು ಆ ವಿಶಿಷ್ಟವಾದಂಥ ತಪಸ್ಸನ್ನು ಮಾಡಿಕೊಂಡು ಆ ದೇವರಲ್ಲಿಂದೂ ಕೂಡ ಸಾಧ್ಯ ಇಲ್ಲ ಅವರನ್ನು ವಧೆ ಮಾಡಲಿಕ್ಕೆ. ಅದಕ್ಕೋಸ್ಕರ ಬ್ರಹ್ಮಾದಿ ದೇವತೆಗಳು ಭಯಭೀತರಾಗಿ ಹಿಮಾಲಯ ಪರ್ವತಕ್ಕೆ ಹೋಗಿ ದೇವಿಯನ್ನು ಸ್ತುತಿ ಮಾಡ್ತಾರೆ. ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾಭಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ ಅಂತ ಹೇಳಿ ಆ ದೇವಿ ಬ್ರಹ್ಮಾದಿ ದೇವತೆಗಳು ಎಲ್ಲ ಹೋಗಿ ಆ ಹಿಮವಂತ ಪರ್ವತದಲ್ಲಿ ದೇವಿಯನ್ನು ಸ್ತುತಿ ಮಾಡಿದ ಕೂಡಲೇ ಆ ಶಕ್ತಿ ಉತ್ಪತ್ತಿಯಾಗಿ ಅದೇ ಶಕ್ತಿ ಕುಮಾರಿ ರೂಪದಲ್ಲಿ, ಕುಮಾರಿ ಅಂದರೆ ಸಣ್ಣ ಮಗುವಿನ ಸ್ವರೂಪದಲ್ಲಿ ಆ ದೇವಿಯ ಅವತಾರ ಮಾಡಿ ಎಲ್ಲ ಈ ಶುಂಭರನ್ನು ಹಾಗೆ ಚಂಡಮುಂಡರನ್ನು ರಕ್ತ ಬೀಜಾಸುರನನ್ನು ಅವರನ್ನೆಲ್ಲ ಮೋಹಗೊಳಿಸಿ ಅವರನ್ನು ವಧೆ ಮಾಡಿ ಬ್ರಹ್ಮಾದಿ ದೇವತೆಗಳಿಗೆ ಅಭಯವನ್ನು ಕೊಟ್ಟಂತಹ ದಿವಸ. ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಗೆ ಆ ಅಭಯವನ್ನು ಕೊಟ್ಟು ಎಲ್ಲ ಜನರಿಗೂ ಕೂಡ ಭಯವನ್ನು ದೂರ ಮಾಡಿದಂತಹ ದೇವಿಯ ಸ್ವರೂಪವೇ ಇವತ್ತು ಚಂಡಿಕಾ ದುರ್ಗಾ ಪರಮೇಶ್ವರಿ ಕುಮಾರಿಯ ಅವತಾರ. ಆ ಕುಮಾರಿ ಅಂದರೆ ಸಣ್ಣ ಮಗು. ಆ ಸಣ್ಣ ಮಗುವನ್ನು ನೋಡಿದ ಕೂಡಲೇ ಎಲ್ಲರಿಗೂ ಕೂಡ ಬಹಳ ಮೋಹ ಆಗ್ತಾರೆ. ನಾವು ಸಣ್ಣ ಮಗುವನ್ನು ನೋಡಿದ ಕೂಡಲೇ ಹೇಗೆ ಮೋಹ ಆಗ್ತಾರೋ ಅದೇ ರೀತಿಯಲ್ಲಿ ಈ ರಾಕ್ಷಸರೆಲ್ಲ ಆ ಸಣ್ಣ ಮಗುವಿನ ಮೇಲೆ ಮೋಹ ಆಗಿ ಆ ದೇವಿ ಭಯಂಕರವಾದಂಥ ಸ್ವರೂಪದಲ್ಲಿ ಬಂದು ಆ ರಕ್ತ ಬೀಜಾಸುರನ್ನೆಲ್ಲ ನಾಶ ಮಾಡಿ, ಚಂಡಮುಂಡರನ್ನು ನಾಶ ಮಾಡಿ ಪ್ರಪಂಚಕ್ಕೆ ಅನುಗ್ರಹ ಮಾಡಿದಂಥ ದಿವಸ. ಅಂತಹ ದಿವಸದಲ್ಲಿ ಆ ಚಂಡಿಕಾ ಸ್ವರೂಪಿಣಿಯಾದಂತಹ ಆ ಹೋಮದಲ್ಲಿ ಇಲ್ಲಿ ದೇವಿಯಲ್ಲಿ ರಾತ್ರಿಯಲ್ಲಿ ಕಲ್ಪೋಕ್ತ ಪೂಜೆ, ಹಾಗೆ ವಿಶೇಷವಾಗಿ ನವದುರ್ಗೆಯರಲ್ಲಿ ನಿತ್ಯವೂ ನಾವು ಇವತ್ತು ಆರಾಧನೆ ಮಾಡ್ತೇವೆ. ಇವತ್ತು ಕಾಳರಾತ್ರಿ ಅಂತ ಕಾಲಚಕ್ರವನ್ನೇ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಇರುವುದು ಆ ದೇವಿಗೆ ಮಾತ್ರ. ಅಂತಹ ಇವತ್ತು ಆ ಕಾಳರಾತ್ರಿ ಎಂಬಂತಹ ಸ್ವರೂಪದಲ್ಲಿ ಆ ದೇವಿಯನ್ನು ಅಲ್ಲಿ ನಾವು ಪೂಜೆ ಮಾಡ್ತೇವೆ. ಹಾಗೆ ಆ ಶಾರದಾ ಮಾತೆಗೆ ಪೂಜೆ, ಹಾಗೆ ಸಹಸ್ರ ಸುಮಂಗಲಿಯರಿಂದ ವಿಶೇಷ ರೀತಿಯ ಕುಂಕುಮಾರ್ಚನೆ, ಹಾಗೆ ಬಂದಂಥ ಭಕ್ತಾದಿಗಳೆಲ್ಲ ಅಂತಸಂತರ್ಪಣೆ. ಲಕ್ಷೋಪಲಕ್ಷ ಜನ ಬಂದು ಹೋಗ್ತಾರೆ. ಅವರು ದರ್ಶನ ಮಾಡಿ ಅವರವರ ಇಷ್ಟಾರ್ಥ ಸಿದ್ಧಿ ಆಗ್ತಾರೆ. ಹಾಗೆ ಅವರಿಗೆಲ್ಲರಿಗೂ ಕೂಡ ಅನ್ನದಾನ ಮಾಡತಕ್ಕಂಥ ಯೋಗ. ಇದನ್ನೆಲ್ಲ ನಮ್ಮ ಕ್ಷೇತ್ರಾಡಳಿತ ಸಮಿತಿಯವರು ಹಾಗೆ ಊರಿನ ಮಹಿಳಾ ಮಂಡಲದವರು ಎಲ್ಲರೂ ಸೇರಿ ಆ ದೇವಿಯ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಅನುಗ್ರಹವನ್ನು ಪಡೆದುಕೊಳ್ತಾರೆ. ಹಾಗೆ ನಾಳಿನ ದಿವಸದಲ್ಲಿ ವಿಜಯದಶಮಿ ದಿವಸದಲ್ಲಿ ಮಹಾಚಂಡಿಕಾಯಾಗ ಎಲ್ಲ ಭಕ್ತಾದಿಗಳಿಂದ ಸಾಮೂಹಿಕವಾಗಿ ಚಂಡಿಕಾಯಾಗವನ್ನು ಮಾಡಿ ಪೂರ್ಣಾಹುತಿಯನ್ನು ಮಾಡಿ ಆ ದಿವಸವೂ ಕೂಡ
ಅನ್ನ ಸಂತರ್ಪಣೆ ಹಾಗೆ ಆ ನವದುರ್ಗೆಗೆ ಪೂಜೆ ಮಾಡಿ ಶೋಭಾಯಾತ್ರೆ ಮಾಡಲಿಗಂಟು. ಅಂಥದ್ದೆಲ್ಲ ವಿಶೇಷವಾಗಿ ಈ ಒಂದು ಶಕ್ತಿ ಕೇಂದ್ರ ಆಗಿದೆ. ಎಲ್ಲ ಭಕ್ತರಿಗೂ ಕೂಡ ಅವರವರ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಹಾಗೆ ಅದರ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತದೆ. ಬೇರೆ ಬೇರೆ ರೀತಿಯ ನಿನ್ನೆ ದಿವಸ ಯಕ್ಷಗಾನ, ಸಂಗೀತೋತ್ಸವ, ನಾಟ್ಯೋತ್ಸವ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆ ದೇವಿಗೆ ಪ್ರೀತಿ ಆಗತಕ್ಕಂಥ ಕುಣಿತ ಭಜನೆಗಳಿಂದ ದೇವರನ್ನು ಸಂತೋಷಪಡಿಸಿದ್ದಾರೆ. ಅದರಿಂದ 4 ದಿಕ್ಕಿನಲ್ಲಿ ಕೂಡ ಲಕ್ಷೋಪಲಕ್ಷ ಜನ ಬಂದು ಆ ದೇವರ ದರ್ಶನ ಪಡೆದು ಆ ಇಷ್ಟಾರ್ಥ ಸಿದ್ಧಿ ಆಗ್ತಾರೆ. ಇನ್ನೂ ಕೂಡ ಎಲ್ಲರಿಗೂ ಕೂಡ ಈ ಕೆಲವರು ಬರಲಿಕ್ಕೆ ಆಗದವರು ನಿಮ್ಮ ಚಲನಲ್ಲಿ ಟಿ ವಿಯಲ್ಲಿ ನೋಡ್ತಾರೆ, ಅವರಿಗೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ದಿನಂಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ, ನೃತ್ಯಗಳು ನಡೆಯುತ್ತಿದ್ದು ಸುಮಂಗಲೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆಯನ್ನು ಹಮ್ಮಿಕೊಳ್ಳಲಾಗಿದೆ. ನವರಾತ್ರಿಯ ವಿಶೇಷ ಅಕ್ಟೋಬರ್ 13ರ ಶೋಭಾಯಾತ್ರೆಯಲ್ಲಿ ಟ್ಯಾಬ್ಲೋಗಳು, ಹುಲಿವೇಷ ತಂಡಗಳು, ಭಜನಾ ತಂಡಗಳು, ವಿವಿಧ ವೇಷಭೂಷಣಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ. ಶ್ರೀ ಕ್ಷೇತ್ರದಿಂದ ಹೊರಡುವ ಶೋಭಾಯಾತ್ರೆಯು ಉಚ್ಚಿಲ ಎರ್ಮಾಳ್, ಉಚ್ಚಿಲ ಮೂಳೂರು, ಕಾಪು ಬೀಚ್ ದೀಪಸ್ತಂಭದಲ್ಲಿ ರಾತ್ರಿ 10:30ಕ್ಕೆ ಸುಮಂಗಲಿಯರಿಂದ ಮಹಾಮಂಗಳಾರತಿ, ಸುಡುಮದ್ದು ಪ್ರದರ್ಶನದೊಂದಿಗೆ ಸಮುದ್ರ ಮಧ್ಯೆ ಬೋಟ್ಗಳಿಂದ ವಿದ್ಯುತ್ ದೀಪಾಲಂಕಾರದೊಂದಿಗೆ ಗಂಗಾರತಿ ಮಾಡಿ ನವದುರ್ಗೆಯರನ್ನ ವಿಸರ್ಜನೆಗೊಳಿಸಲಾಗುತ್ತದೆ. ಸಮುದ್ರದಲ್ಲಿ ನಡೆಯುವ ಈ ವಿಸರ್ಜನೆಯನ್ನ ನೋಡೋದೇ ಕಣ್ಣಿಗೆ ಹಬ್ಬ ಎನ್ನಬಹುದು. ಶ್ರೀ ಕ್ಷೇತ್ರದ ಮಹಾಲಕ್ಷ್ಮಿ ತಾಯಿ ನವರಾತ್ರಿಯ ಶುಭ ದಿನದಲ್ಲಿ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಲೋಕ ಸಂಪತ್ತಿದ ನಾಯಕಿ, ಲೋಕ ಸಂಪತ್ತಿದ ನಾಯಕಿ, ಸೃಷ್ಟಿ ಬುಲೆ ಭಾಗ್ಯದ ಕರ್ತೇದಿ, ಸೃಷ್ಟಿ ಬುಲೆ ಭಾಗ್ಯದ ಕರ್ತೇದಿ. ಬೊಳ್ಳಿ ಬಂಗಾರೊಡು ಸಿರಿ ಸಿಂಗಾರೊಡು, ಬೊಳ್ಳಿ ಬಂಗಾರೊಡು ಸಿರಿ ಸಿಂಗಾರೊಡು, ಉಚ್ಚಿಲೊಡು ಈರು ನಿಲಯಾತರು, ಉಚ್ಚಿಲೊಡು ಈರು ನಿಲಯಾತರು. ಲೋಕ ಸಂಪತ್ತಿದ ನಾಯಕಿ. ಈ ಕಾರ್ಯಕ್ರಮದ ಪ್ರಾಯೋಜಕರು When I turn my gold into money, ನಾನ್ ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಕುಚ್ಚಲಕ್ಕಿ. ಎಸ್ಸಿಡಿಸಿಸಿ ಬ್ಯಾಂಕ್, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ವಿ ಸ್ಟಾರ್ ಬೂಮ್ ಕಾಪ್, ನಡುವಯಸ್ಸಿನವರಿಗೆ ಸಂಜೀವಿನಿ. ದಿನವಿಡೀ ಪರಿಪೂರ್ಣ ಉಲ್ಲಾಸಕ್ಕೆ ನಿಮ್ಮ ಸಂಗಾತಿ ವಿದ್ಯಾ ಕಾಫಿ. ಸೈಟ್ ವಿಸಿಟ್ ಬುಕ್ ಮಾಡಲು ಇಂದೇ www.v2realty.com ಗೆ ಭೇಟಿ ನೀಡಿ.